ಬಿಗ್ ನೋ. PCOD ಮ್ಯಾರಥಾನ್ ರೇಸ್ ತರ 50-100 ಮೀಟರ್ ರೇಸ್ ತರ ಅಲ್ಲ. ಅದಕ್ಕೆ ಏನು ಕ್ರಾಶ್ ಡಯಟ್ ಲಿಕ್ವಿಡ್ ಡಯಟ್ ಮಾಡಿದ್ರೆ ಏನಾಗುತ್ತೆ, 2 ಮಂತ್ ಮಾಡ್ತೀರಾ, ಆಮೇಲೆ 3ನೇ ಮಂತ್ಗೆ ಆಗೋದಿಲ್ಲ. ಅದಕ್ಕೆ PCOD ನಲ್ಲಿ ಮನಿನಲ್ಲಿ ಏನ್ ಮಾಡಿ ತಿಂತಾ ಇದ್ರು ಅದನ್ನೇ ಕಂಟಿನ್ಯೂ ಮಾಡಿ. ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ತಿನ್ಬೋದು, ಆದ್ರೆ ಪೋರ್ಷನ್ ಕಂಟ್ರೋಲ್. ಇಷ್ಟು ತಿನ್ನೋ ಕಡೆ ಇಷ್ಟು ತಿನ್ನೋದು, ಅದ್ರ ಮಿಡಲ್ ಅಲ್ಲಿ ಏನು ತಿಂದೇ ಇರೋದು. ಶುಗರ್ ಅಂಶ ಕಮ್ಮಿ ಮಾಡೋದು. ಕಾಫಿ ಟೀ ಏನಾದ್ರೂ ಕುಡಿತಾ ಇದೆ ಅದಕ್ಕೆ ಶುಗರ್ ಹಾಕೋದು ಬೇಡ, ಬೇಕರಿ ಐಟಮ್ ಬೇಡ, ಮೈದಾ ಐಟಮ್ ಬೇಡ, ಪಾಲಿಶ್ಡ್ ರೈಸ್ ಬೇಡ. ಪ್ರೋಟೀನ್ ಅಂಶ ಜಾಸ್ತಿ ಮಾಡ್ಕೊಳ್ಳೋದು. ಎಗ್ಸ್ ತಿನ್ಬೋದು, ಚಿಕನ್ ಮಟನ್ ಎಲ್ಲ ತಗೋಬಹುದು. ಫ್ರೈಡ್ ಅಲ್ಲ, ಬಟ್ ಸಾಂಬಾರ್ ಅಥವಾ ಪಲ್ಯ ಮಾಡಿ. ವೆಜಿಟೇರಿಯನ್ಸ್ ಇದ್ರೆ ಸೋಯಾ, ಮೊಳಕೆ ಬರ್ಸಿರೋ ಕಾಳು ಇದೆಲ್ಲ ತಗೋಬಹುದು. ಗ್ರೌಂಡ್ ಕೆಳಗಡೆ ಇರೋ ತರಕಾರಿಗಳು ಸ್ವಲ್ಪ ಅವಾಯ್ಡ್ ಮಾಡಿ. ಅಂದ್ರೆ ಪೊಟೆಟೊ ಎಲ್ಲ ಅವಾಯ್ಡ್ ಮಾಡಬೇಕು, ಕಾರ್ಬೋಹೈಡ್ರೇಟ್ ಜಾಸ್ತಿ. ಗ್ರೌಂಡ್ ಮೇಲ್ ಬರೋದು ಬೆಂಡೆಕಾಯಿ, ತೊಂಡೆಕಾಯಿ ಈ ತರದ್ ಯಾವ್ದಾದ್ರು ತಗೋಬಹುದು. ಆಮೇಲೆ ಸೊಪ್ಪುಗಳು ತಗೋಬಹುದು. ಈ ತರದ್ದೆಲ್ಲ ತಗೋಬೇಕು. ಇವಾಗ ಬೆಳಿಗ್ಗೆ ಉಪ್ಪಿಟ್ಟು ಮಾಡಿ ತಿನ್ನಿ, ತೊಂದರೆ ಇಲ್ಲ, ಬಟ್ ಅದನ್ನ ಮಿಲೆಟ್ ಅಲ್ಲಿ ಮಾಡ್ಕೊಳ್ರಿ. ಕೊಡೋ ಪ್ರೋಸೋಲ್ ಇಟ್ಟಲ್ಲಿ ಈ ತರ ಯಾವ್ದಾದ್ರು ಮಿಲೆಟ್.